ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ರಾಕೆಟ್ನಲ್ಲಿ ಮೊದಲ ಬಾರಿಗೆ ಚಂದ್ರಯಾನ. ಭಾರತಕ್ಕೆ ಬರಲು ಮುಂದಾದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಿಜು. ಕಾಸರಗೋಡು ಪೊಲೀಸರಿಗೆ ಬೆದರಿಕೆಯೊಡ್ಡಿ ಕರ್ತವ್ಯಕ್ಕೆ ಅಡ್ಡಿ, ಓರ್ವ ಅರೆಸ್ಟ್. 28 ಬ್ಯಾಡ್ಮಿಂಟನ್ ಆಟಗಾರರಿಗೆ ಆರ್ಥಿಕ ನೆರವು. ಅಮೆರಿಕದ ಆಸ್ಟ್ರೋಬಾಟಿಕ್ ಟೆಕ್ನಾಲಜಿ ಸಂಸ್ಥೆ ಸೋಮವಾರ ಮುಂಜಾನೆಯ ವಾಲ್ಕನ್ ರಾಕೆಟ್ ಮೂಲಕ ಪರಗ್ರೀನ್ ಲ್ಯಾಂಡರ್ ಅನ್ನು ಚಂದ್ರನತ್ರ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಖಾಸಗಿ ಸಂಸ್ಥೆಯೊಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪರವಾಗಿ ಉಡಾವಣೆ ಮಾಡಿದ ಮೊದಲ ಲ್ಯಾಂಡರ್ ಇದಾಗಿದೆ. ಭಾರತೀಯ ವಾಯುಪಡೆಯ ಮಹಿಳಾ ಅಗ್ನಿವೀರರು ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಐಎಎಫ್ನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಕುರಿತು ಐಎಎಫ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಭಾರತೀಯ ವಾಯುಪಡೆಯ ಭಾಗವಾಗಿರುವುದಕ್ಕೆ ಹೆಮ್ಮೆ ಇದೆ. ಇದೇ ವೇಳೆ ಮಹಿಳಾ ಅಗ್ನಿವೀರ್ ವಾಯು ಆಗಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸುತ್ತಿರುವುದಕ್ಕೆ ಹೆಮ್ಮೆ ಇದೆ ಎಂದು ಹೇಳಿದೆ. ನರೇಂದ್ರ ಮೋದಿಯನ್ನು ಟೀಕಿಸಿದ್ದ ಮಾಲ್ಡೀವ್ಸ್ ಸರ್ಕಾರದ ಅಧ್ಯಕ್ಷ ಮೊಹಮ್ಮದ್ ಮಿಜು ಇದೀಗ ಭಾರತಕ್ಕೆ ಬರಲು ಮುಂದಾಗಿದ್ದಾರೆ. ಈ ಬಗ್ಗೆ ಜನರೇ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಅಧ್ಯಕ್ಷ ಮೊಹಮ್ಮದ್ ಮಿಜು ನೇತೃತ್ವದ ಸರ್ಕಾರ 3 ಸಚಿವರನ್ನು ಅಮಾನತು ಮಾಡಿದ್ದಾರೆ. ಇದೀಗ ಮೊಹಮ್ಮದ್ ಮಿಜು ವಿರುದ್ಧ ವಿಪಕ್ಷ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಮುಂದಾಗಿವೆ. ಇದರ ಬೆನ್ನಲ್ಲೇ ಮೊಹಮ್ಮದ್ ಮಿಜು ಭಾರತ ಪ್ರವಾಸ ಕೈಗೊಳ್ಳಲು ಮುಂದಾಗಿದ್ದಾರೆ. ಮಂಕುಟದಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಾಹುಲ್ ಬಂಧನ. ಇಂದು ಬೆಳಗ್ಗೆ ಪತ್ತನಂತಿಟ್ಟದ ಅಡೂರಿನಲ್ಲಿ ರಾಹುಲ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಸೆಕ್ರೆಟರಿಯೇಟ್ ಮಾರ್ಚ್ಗೆ ಸಂಬಂಧಿಸಿದ ಹಿಂಸಾಚಾರ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಟ ಯಶ್ ಜನ್ಮದಿನದ ಕಟ್ಔಟ್ ಕಟ್ಟುವಾಗ 3 ಅಭಿಮಾನಿಗಳು ಹನುಮಂತ ಹರಿಜನ, ಮುರಳಿ ನಡುವಿನ ಮನಿ ಮತ್ತು ನವೀನ್ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ಮೃತ ಅಭಿಮಾನಿಗಳ ಕುಟುಂಬಕ್ಕೆ ಸಾಂತ್ವನ ಹೇಳಲು ಯಶ್ ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೊರಣಗಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಯಶ್ ಆಗಮನದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸೊರಣಗಿಯಲ್ಲಿ ಭದ್ರತೆಗಾಗಿ ಲಕ್ಷ್ಮೇಶ್ವರ ಪಿಎ ನೇತೃತ್ವದಲ್ಲಿ 2DAR ತುಕಡಿ ನಿಯೋಜನೆ ಮಾಡಲಾಗಿದೆ. ಕೊಲೆ ಆರೋಪಿಯನ್ನು ಹುಡುಕಿಕೊಂಡು ಬಂದ ಪೊಲೀಸರಿಗೆ ಬೆದರಿಕೆಯೊಡ್ಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಪೈವಳಿಕೆಯ ಮೊಹಮ್ಮದ್ ಅರ್ಷಾದ್ ಬಂಧಿತ ಆರೋಪಿ. ಭಾನುವಾರ ಮಧ್ಯಾಹ್ನ ಮಂಜೇಶ್ವರ ಪೊಲೀಸರು ಕೊಲೆ ಆರೋಪಿಯನ್ನು ಬಂಧಿಸಲು ತೆರಳಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ವಾಹನದ ಬಳಿಗೆ ಬಂದ ಈತ ಇಲ್ಲಿಂದ ತೆರಳುವಂತೆ ಬೆದರಿಸಿದ್ದನು ಎನ್ನಲಾಗಿದೆ. ಜನವರಿ 11ರಂದು ಸಂಜೆ 5 ಗಂಟೆಗೆ ಅಡ್ಯಾರು ಗಾರ್ಡನ್ನಲ್ಲಿ ಜನಮೆಚ್ಚುಗೆ ಪಡೆದಿರುವ ಶಿವದೂತೆ ಗುಳಿಗೆ ನಾಟಕದ 555ನೇ ಪ್ರದರ್ಶನದ ಸಂಭ್ರಮ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕೊಪ್ಪ ಗೌರಿಗದ್ದೆಯ ಅವಧೂತ ವಿನಯ್ ಗುರೂಜಿ ಅವರು ದೀಪ ಪ್ರಜ್ವಲನೆ ಗೈಯಲಿದ್ದಾರೆ ಎಂದು ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಪರಮಾನಂದ ಸಾಲಿಯನ್ ಅವರಿಗೆ ದಿವಂಗತ ವನಿತಾ ಆನಂದ ಶೆಟ್ಟಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಪುರಾಣ ಪ್ರಸಿದ್ಧ ಶ್ರೀ ರಾಮಾಂಜನೇಯ ಕ್ಷೇತ್ರ ಕನ್ವತೀರ್ಥ ಮಠದ ನೂತನ ಸುತ್ತುಪೌಲಿಯ ಲೋಕಾರ್ಪಣೆಯನ್ನು ಉಡುಪಿ ಶ್ರೀ ಪೇಜಾವರ ಅಧೋಕ್ಷಜ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಲೋಕಾರ್ಪಣೆಗೈದರು. ಗೋಪಾಲ ಶೆಟ್ಟಿ ಅರಿಬೈಲ್ ಸೇರಿದಂತೆ ಸಮಸ್ತ ಕಾರ್ಯಕರ್ತರು ಸ್ವಾಗತಿಸಿದರು.
ಹಲವು ಭಕ್ತರು ಶ್ರೀಗಳಿಗೆ ಫಲಪುಷ್ಪ ಕಾಣಿಕೆಯನ್ನಿಟ್ಟು ಆಶೀರ್ವಾದ ಪಡೆದರು. ತುಳು ರಂಗಭೂಮಿಯಲ್ಲಿ ಹೊಸ ದಾಖಲೆ ಬರೆಯಲು ಸಿದ್ಧವಾದ ವಿನೂತನ ಶೈಲಿಯ ನಾಟಕ ತನಿಯಜ್ಜೆ ತುಳುವೆರ ಉಡಲ್ ಜೋಡುಕಲ್ ಕಲಾವಿದರಿಂದ ಭರತ್ ಎಸ್ ಕರ್ಕೇರ ರಚಿಸಿ ಜೀವನ್ ಉಳ್ಳಾಲ್ ನಿರ್ದೇಶನದಲ್ಲಿ ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡುಕಲ್ ಸಾರಥ್ಯದಲ್ಲಿ ತುಳು ನಾಟಕ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ದಯಾ ಕ್ರಿಯೇಷನ್ ಬಾಯಾರು ಇದರ 3ನೇ ವರ್ಷದ ವಾರ್ಷಿಕ ಸಂಭ್ರಮೋತ್ಸವವು ಬ್ರಹ್ಮಾವರದ ಉಪ್ಪಿನಕೋಟೆ ಎಂಬಲ್ಲಿನ ರಿಲ್ಯಾಕ್ಸ್ ಲೆಶ್ಯೂರ್ ಪಾರ್ಕ್ನಲ್ಲಿ ದಯಾ ಕ್ರಿಯೇಷನ್ ಅಧ್ಯಕ್ಷರಾದ ಶ್ರೀ ದಯಾನಂದ ಆಮೀನ್ ಬಾಯಾರು ಇವರ ಅಧ್ಯಕ್ಷತೆಯಲ್ಲಿ ರವಿವಾರ ನಡೆಯಿತು. ಕಮಾನ್ ಅನಿಯೇ ನವೀನ ಗುಡ್ ಜೋರಾಗಿ ಟೈಟ್ ಮಾಡಿ. ಶ್ರೀ ಪಿಲಿಚಾಮುಂಡಿ ಬಂಟ ಮತ್ತು ಮುಂಡತ್ತಾಯ ದೈವಸ್ಥಾನ ಕೊಂಡಾನ ಇದರ ವರ್ಷಾವಧಿ ದೊಂಪದ ಬಲಿ ಉತ್ಸವವು ಇದೇ ಬರುವ ತಾರೀಕು 13/1/2024 ಶನಿವಾರದಂದು ಜರುಗಲಿದೆ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಶ್ರೀ ಗಣೇಶ ಮಂದಿರ ಬೀರಿಕೋಟೆಕ್ಕಾರು 24ನೇ ವರ್ಷದ ಏಕಹ ಭಜನಾ ಉತ್ಸವ ಇದೇ ಬರುವ ತಾರೀಕು 10/1/2024 ಸೂರ್ಯೋದಯದಿಂದ ತಾರೀಕು 11/1/2024 ಸೂರ್ಯೋದಯದವರೆಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ. ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಮಡವು ವರ್ಷಾವಧಿ ಜಾತ್ರೋತ್ಸವವು ಇದೇ ಬರುವ ತಾರೀಕು 16/1/2024 ಮಂಗಳವಾರದಂದು ಬಹಳ ವಿಜೃಂಭಣೆಯಿಂದ ಜರುಗಲಿದೆ. ಲವಕುಶ ಜೋಡುಕರೆ ಕಂಬಳ ಸಮಿತಿ ನರಿಂಗಾಣ ಉಲ್ಲಾಲ ತಾಲೂಕು ದಕ್ಷಿಣ ಕನ್ನಡ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವವು ಇದೇ ಬರುವ ತಾರೀಕು 13 ಶನಿವಾರದಂದು ನರಿಂಗಾನ ಮೋರ್ಲಬೋಳದಲ್ಲಿ ನಡೆಯಲಿದೆ. ಆ ಬಗ್ಗೆ ಇಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಮಂಗಳೂರು ಶಾಸಕ ಶ್ರೀ ಯುಟಿ ಖಾದರ್ ಇವರ ಸಾರಥ್ಯದಲ್ಲಿ ಇದೇ ಬರುವ ತಾರೀಕು 13/1/2024 ಶನಿವಾರ ಬೆಳಗ್ಗೆ 10:30ರಿಂದ ನರಿಂಗಾನ ಗ್ರಾಮದ ಮೋರ್ಲಾಬೋಳದಲ್ಲಿ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ನರಿಂಗಾನ ಕಂಬಳೋತ್ಸವವು ಜರುಗಲಿರುವುದು. ಈ ಪ್ರಯುಕ್ತ ಇಂದು ನರಿಂಗಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸಭಾಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರು ಮಾತನಾಡಿ, ಇದೊಂದು ಸಾರ್ವಜನಿಕ ಕಂಬಳವಾಗಿದ್ದು ಸರ್ವ ಜನರು ಧರ್ಮಭೇದ ಮರೆತು ನಡೆಯುತ್ತಿರುವಂತಹ ಕಂಬಳವಾಗಿದೆ. ಎಲ್ಲರೂ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಿದ್ದೀರಿ. ಹಾಗೇನೆ ಅದ್ದೂರಿ ಮಾದರಿ ಕಂಬಳ ಅಂದ್ರೆ ಅದು ನರಿಂಗಾನ ಕಂಬಳ. ಈ ಬಾರಿಯ 2ನೇ ವರ್ಷದ ಕಂಬಳದಲ್ಲಿಯೂ ಕೂಡ ಸಹಕರಿಸಿ ಎಂದು ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು ವಿನಂತಿಸಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವೆಂಕಪ್ಪ ಕಾಜವ್ವ ಮಿತ್ತಕೋಡಿ, ಪ್ರಶಾಂತ್ ಕಾಜವ್ವ ಮಿತ್ತಕೋಡಿ, ನವಾಜ್ ನರಿಂಗಾನ, ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ಅಬ್ದುಲ್ ಜಲೀಲ್ ಮೊಂಟಗೋಳಿ, ಚಂದ್ರ ಶೆಟ್ಟಿ ಮೊರ್ಲಾಗುತ್ತು, ಗಿರೀಶ್ ಆಳ್ವಾ ಮೋರ್ಲಾ, ಕರುಣಾಕರ ಶೆಟ್ಟಿ ಮೋರ್ಲಾ, ಮ್ಯಾಕ್ಸಿಮ್ ಡಿಸೂಜಾ, ಪ್ರೇಮಾನಂದ ರೈ ನೆತ್ತಿಲಕೋಡಿ, ವೈಭವ್ ಶೆಟ್ಟಿ ತಲಪಾಡಿ, ಸಿದ್ದಿಕ್ ಪಾರೆ,
ಮತ್ತಿತರರು ಉಪಸ್ಥಿತರಿದ್ದರು. ಇದು ಒಂದು ಕಂಬಳ ನಮ್ಮ ದಕ್ಷಿಣ ಕನ್ನಡ ನಮ್ಮ ಕರಾವಳಿ ಪ್ರದೇಶ ಸಂಸ್ಕೃತಿಯ ಒಂದು ಕಣ್ಣು ಕಂಬಳ ಮತ್ತು ಯಕ್ಷಗಾನ ಇದನ್ನು ಉಳಿಸಿಕೊಂಡು ಬೆಳೆಯುವ ಸರ್ವರ ಜವಾಬ್ದಾರಿ. ಸೊ ನರಿಂಗಾನ ಮೋರ್ಲ ಇವತ್ತು ಲವಕುಶ ಕಂಬಳ ಸಾರ್ವಜನಿಕ ಕಂಬಳ. ಇದು ನಾವು ಒಬ್ಬರೇ ಅಧ್ಯಕ್ಷ ಸಮಿತಿ ಸದಸ್ಯರಿದ್ದಾರೆ. ಸರ್ವ ಜನ ಸೇರಿಕೊಂಡು ಸರ್ವ ಧರ್ಮದವರು ಭಾಗಿಸಿಕೊಂಡು ಎಲ್ಲ ಕೂಡ ಸರ್ಕಾರ ಅಧಿಕಾರಿಯಿಂದ ಹಿಡಿದು ಜನಸಾಮಾನ್ಯರು, ಶ್ರೀಮಂತರು, ಬಡವರು, ದುಡಿಯೋ ವರ್ಗ, ವ್ಯಾಪಾರಸ್ಥರು, ಮಕ್ಕಳು, ಶಿಕ್ಷಣ ಉಳ್ಳವರು, ಶಿಕ್ಷಣ ಇಲ್ಲದ ಎಲ್ಲರೂ ಕೂಡ ಸೇರಿಕೊಂಡು ಆಚರಿಸುವ ಒಂದು ಸೌಹಾರ್ದತೆಯ ಸಾರ್ವಜನಿಕ ಕಂಬಳೋತ್ಸವ. ಇದರಲ್ಲಿ ಭಾರತ ಬ್ಯಾಡ್ಮಿಂಟನ್ ಸಂಸ್ಥೆ ಈ ವರ್ಷ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಿಗೆ ಸೀನಿಯರ್ ರಾಷ್ಟ್ರೀಯ ಪುರುಷರ ಚಾಂಪಿಯನ್ ಚಿರಾಗ್ ಸೇನ್ ಮತ್ತು ಮಹಿಳಾ ಚಾಂಪಿಯನ್ ಅನ್ಮೋಲ್ ಕಾರ್ಬ್ ಸೇರಿದಂತೆ 28 ಆಟಗಾರರಿಗೆ ಧನ ಸಹಾಯ ನೀಡಲಿದೆ. BWF ವಿಶ್ವ ಶ್ರೇಯಾಂಕದಲ್ಲಿ 26ರಿಂದ 75ನೇ ಸ್ಥಾನದಲ್ಲಿರುವ ಭಾರತದ ಆಟಗಾರರು ಮತ್ತು ರಾಷ್ಟ್ರೀಯ ಶಿಬಿರದ ಭಾಗವಲ್ಲದ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ನಲ್ಲಿ ಉತ್ತಮ ಪ್ರದರ್ಶನ ನೀಡುವವರು ಇದರ ಪ್ರಯೋಜನ ಪಡೆಯಲಿದ್ದಾರೆ. ಸಮಯ ಎಲ್ಲದಕ್ಕೂ ಮುಖ್ಯ. ಇರುವ ಸಮಯದಲ್ಲಿ ಎಲ್ಲವನ್ನು ನಿಭಾಯಿಸಬೇಕು. ಅದರಲ್ಲೂ ಸಂಬಂಧವನ್ನು ನಿಭಾಯಿಸಲು ಸಮಯ ಕೊಡಲೇಬೇಕು. ಇರುವ ಸಮಯದಲ್ಲಿ ಸಂಬಂಧವನ್ನು, ಕರ್ತವ್ಯವನ್ನು ನಿಭಾಯಿಸುವ ಒಂದು ಸುಂದರ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.